ಉಡುಪಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗುತ್ತಿದೆ. ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಿಸಿರುವ ಹಿನ್ನೆಲೆಯಲ್ಲಿ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ಅಂಗನವಾಡಿ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಇಂದು ರಜೆಯನ್ನ ಘೋಷಿಸಲಾಗಿದೆ. ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಕೆ ಅವರು ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಧಾರಾಕಾರ ಮಳೆಯಿಂದಾಗಿ ನದಿ, ಹೊಳೆ, ತೊರೆಗಳು ತುಂಬಿ ಹರಿಯುತ್ತಿವೆ. ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿದೆ. ಹಲವಾರು ಮನೆಗಳು ಮತ್ತು ಕಟ್ಟಡಗಳು ಜಲಾವೃತಗೊಂಡಿವೆ. ಬೈಂದೂರು ತಾಲೂಕಿನಲ್ಲಿ ಮೇಘ ಸ್ಫೋಟದ ರೀತಿಯಲ್ಲಿ ಮಳೆ ಬಂದಿದ್ದು ಎಡಮಾವಿನ ಹೊಳೆ ಉಕ್ಕಿ ಹರಿದು ಅವಾಂತರ ಸೃಷ್ಟಿಸಿದೆ. ತಾಲೂಕಿನ ಹಳೆಗೇರಿ ಗ್ರಾಮದಲ್ಲಿ ಏಕಾಏಕಿ ಹೊಳೆ ನೀರು ಉಕ್ಕಿ ಹರಿದು ನೆರೆ ಸೃಷ್ಟಿಯಾಗಿದೆ. ಈ ಗ್ರಾಮದಲ್ಲಿ ಸುಮಾರು 10 ಮನೆಗಳು ಭಾಗಶಃ ಮುಳುಗಡೆಯಾಗಿವೆ. ದೋಣಿಗಳ ಮೂಲಕ ನಿವಾಸಿಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಅಗ್ನಿಶಾಮಕ ದಳದವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಸಾಲ್ಪುಡ, ಬಿಜೂರು, ನಾಗೂರು ಪ್ರದೇಶಗಳಲ್ಲೂ ನೆರೆ ಆತಂಕ ಎದುರಾಗಿದೆ. ಹಳೆಗೇರಿ ಗ್ರಾಮಕ್ಕೆ ಶಾಸಕ ಗುರುರಾಜ್ ಶೆಟ್ಟಿ, ಗಂಟಿಹೊಳಿ ಮತ್ತು ಎಸಿ ರಶ್ಮಿ ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಹಳಿಗೇರಿ ಗ್ರಾಮದಿಂದ ಸ್ಥಳಾಂತರಗೊಂಡವರಿಗಾಗಿ ಬೈಂದೂರಿನ ಬಂಟರ ಸಂಘದಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ. ಇನ್ನು ಹಲವೆಡೆ ಗಂಜಿ ಕೇಂದ್ರ ತೆರೆಯಲು ಶಾಸಕ ಗಂಟಿಹೊಳಿ ಸೂಚನೆಯನ್ನು ನೀಡಿದ್ದಾರೆ. ನಾವು ಬೆಳಿಗ್ಗೆ ಓದೋ ಟೈಮಿಗೆ ಅಮ್ಮ ಮತ್ತು ಅಜ್ಜಿ ಎಲ್ಲ ಕೂಗ್ತಿದ್ದೆ ಮಾಡಿ ನದಿ ಬಂತಂತ. ನಾವು ಬೆಳಿಗ್ಗೆ ಎದ್ದು ಬಂದು ನೋಡ್ತೀವಿ ಫುಲ್ ಇಡೀ ಊರೇ ಮುಳುಗಿತ್ತು. ಬಟ್ ನಮಗೆ ಕಾಲೇಜ್ ವ್ಯವಸ್ಥೆ ಇಲ್ಲ. ಬಟ್ ಇವರು ಕಾರ್ಯಾಚರಣೆಯಿಂದ ನಮ್ಗೆ ಯಶಸ್ವಿಯಾಗಿ ರೋಡ್ ಹಾಕಿದ್ದಾರೆ. ಅದರಿಂದ ಎಕ್ಸಾಮ್ ಬರ್ಕೊಳ್ಳೆ ಅಗ್ನಿಶಾಮಕ ಬಂದು ನಮಗೆಲ್ಲ ಒಳ್ಳೆ ಹೆಲ್ಪ್ ಮಾಡಿದ್ರು. ಆದ್ರಿಂದ ನಾವು 5 ಜನ ಇತ್ತು. 5 ಜನಕ್ಕೆ ಒಂದು ಎಕ್ಸಾಮ್ ಬರೀ ಮತ್ತು ಡಾಕ್ಟರ್ ಬಿ.ಬಿ.ಟಿ ಕುಂದಾಪುರ ಕಾಲೇಜಲ್ಲಿ ಎಕ್ಸಾಮ್ ಬರೋದು.